ಡಿಸೆಂಬರ್ 1ರಂದು ವಿಶ್ವ ಏಡ್ಸ್ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಅಂತೆಯೇ ಮಂಗಳೂರಿನ ಡಾಕ್ಟರ್ NSAM ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ವಿಶ್ವ ಏಡ್ಸ್ ದಿನಾಚರಣೆಯ ಪ್ರಯುಕ್ತ ಏಡ್ಸ್ನ ಕುರಿತು ಮಾಹಿತಿ ಹಾಗೂ ಜಾಗೃತಿ ಕಾರ್ಯಕ್ರಮ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಪ್ರಸ್ತುತ ಸಮಾಜಕ್ಕೆ ಮತ್ತು ಯುವ ಜನತೆಗೆ HIV ಏಡ್ಸ್ನ ಬಗ್ಗೆ ಮಾಹಿತಿ ಮತ್ತು ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಶ್ವ ಏಡ್ಸ್ ದಿನವನ್ನು ಡಾಕ್ಟರ್ NSAM ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ವತಿಯಿಂದ ಕಾಲೇಜಿನ ಸಭಾಂಗಣದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಅವರು ಮಾತನಾಡಿ, HIV ಏಡ್ಸ್ನ ಬಗ್ಗೆ ಜನರು ಹೆದರುವ ಅಗತ್ಯವಿಲ್ಲ, ಆದರೆ ಜಾಗೃತಿ ಮುಖ್ಯ. ನಾವು ಕೊರೋನಾದ ಸಂದರ್ಭದಲ್ಲಿ ಗಮನಿಸಿದ್ದೇವೆ. ಕೊರೋನಾ ರೋಗಿಯನ್ನ ಸಮಾಜ ಯಾವ ರೀತಿಯಲ್ಲಿ ನೋಡಿದೆ ಎಂಬುದನ್ನು, ಅದೇ ರೀತಿ ಏಡ್ಸ್ ರೋಗಿಗಳನ್ನ ಕೂಡ ಸಮಾಜ ತಿರಸ್ಕಾರದಿಂದ ನೋಡುತ್ತಿದೆ. ಇದು ಬದಲಾಗಬೇಕಿದೆ. ಮುಖ್ಯವಾಗಿ ಯುವ ಜನತೆಯಲ್ಲಿ ಏಡ್ಸ್ನ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು. AIDS is also a kind of social stigma. It's a pandemic disease which has spread throughout the world. And it was very dangerous once upon a time. Today, the gravity has been reduced. ಮೊನ್ನೆ ಕೊರೋನಾ ಡಿಸೀಸ್ ಏನಂತೇಳಿ ನಿಮ್ಗೆ ಗೊತ್ತಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ. ಬಟ್ ಕೊರೋನಾ ಡಿಸೀಸ್ ಬಂದಾಗ ಆ ಬಂದಂಥ ವ್ಯಕ್ತಿಯನ್ನು ಯಾವ ರೀತಿ ಜನ ಕಂಡು ಸಮಾಜದಲ್ಲಿ, ಆ ಕೊರೋನಾ ವ್ಯಕ್ತಿ ಸತ್ತು ಹೋದಾಗ ಯಾವ ರೀತಿಯ ಮಟ್ಟಕ್ಕೆ ಆ ವ್ಯಕ್ತಿಯ ಹೆಣವನ್ನು ಮುಟ್ಟುವುದಾಗಲಿ, ಆ ವ್ಯಕ್ತಿಯ ಹೆಣವನ್ನು ನೋಡುವುದಕ್ಕಾಗಲಿ ಸಮಾಜದ ಜನರಿಗೆ ಬಿಡಿ, ಕುಟುಂಬದ ಜನರಿಗೆ ಅವಕಾಶ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಿಸ್ ಈಸ್ ಕಾಲ್ಡ್ ಡಿಸೀಸ್, ಸಚ್ ಎ ಡೇಂಜರಸ್ ಡಿಸೀಸ್. ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಮಹೇಶ್ ಅವರು ಮಾತನಾಡಿ, ಈ ಜಗತ್ತಿನಲ್ಲಿ ಪ್ರತಿಯೊಂದು ರೋಗಕ್ಕೂ ಪರಿಹಾರವಿದೆ. ಏಡ್ಸ್ ಎನ್ನುವುದು ಕೇವಲ ವೈರಸ್. ಏಡ್ಸ್ ಇರುವ ರೋಗಿಯನ್ನ ನಿರಾಕರಿಸುವುದು ಮಾನವ ಜಾತಿಗೆ ಶೋಭೆ ತರುವಂತದ್ದಲ್ಲ. ಪ್ರತಿ ವರ್ಷ 20 ಲಕ್ಷ ಜನರು ಏಡ್ಸ್ನಿಂದಾಗಿ ಸಾಯುತ್ತಿದ್ದಾರೆ ಎನ್ನುವುದು ಬೇಸರದ ಸಂಗತಿ. ಈ ಬಗ್ಗೆ ಜನರಿಗೆ ಇನ್ನಷ್ಟು ಮಾಹಿತಿಯ ಅಗತ್ಯವಿದೆ ಎಂದು ಹೇಳಿದರು. ಎಲ್ಲ ಕಾಯಿಲೆಗೂ ಕೂಡ ಒಂದಲ್ಲ ಒಂದು ರೀತಿಯ ಪರಿಹಾರವಿದೆ. ಪರಿಹಾರ ಇಲ್ಲದ ಕಾಯಿಲೆ ಅಂತ ಅಂದ್ಕೂಡಲೇ ಅವನಿಂದ ದೂರ ಇರುವುದು ಅಥವಾ ದೂರ ಇಡುವುದು ಅದು ಮಾನವ ಜಾತಿಗೆ ಸರಿಯಲ್ಲ. HIV ಅದು ಕೇವಲ ವೈರಸ್. ಇದರಿಂದ ಸೋಂಕಿತರಾದರೆ ದೇಹದ ರೋಗ ನಿರೋಧಕ ಶಕ್ತಿ ಕುಗ್ಗುತ್ತದೆ. ಇದೀಗ ಎಲ್ಲರಿಗೂ ಕೂಡ ಗೊತ್ತು. ಅಕ್ಷರಸ್ಥರು ಅನಕ್ಷರಸ್ಥರು ಎಲ್ಲರೂ ಕೂಡ ಇದರ ಬಗ್ಗೆ ಗೊತ್ತು. HIV ಕೊನೆಯ ಹಂತವನ್ನೇ ನಾವು ಏಡ್ಸ್ ಅಂತ ಹೇಳಿ ಕರಿತೀವಿ. HIV ಸೋಂಕಿತರನ್ನ ಕೇವಲ ಸೋಂಕಿತ ವ್ಯಕ್ತಿ ಅಂತ ಹೇಳಿ ಕರಿತೀವಿ ವಿನಃ ಆತನನ್ನ ಏಡ್ಸ್ ಪೇಷಂಟ್ ಅಂತ ಪರಿಗಣಿಸಬಾರದು. ಅದು ಕಾಯಿಲೆ ಹೋಗ್ಬೋದು, ಔಷಧೋಪಚಾರ ತಗೊಂಡು ನಮ್ಮ ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿ ಬದಲಾದ್ರೆ ಕಾಯಿಲೆಯನ್ನು ಹತ್ತಿಕ್ಬಹುದು. ಹಾಗಂತ ಕೇವಲ ಸೋಂಕು ಬಂದ ವ್ಯಕ್ತಿಯನ್ನ ಆತ ಏಡ್ಸ್ ಪೇಷಂಟ್ ಅಂತ ದೂರ ಇಡುವುದು ನಿಜಕ್ಕೂ ಒಂದು ರೀತಿಯ ಮಾನಸಿಕ ಅಪರಾಧ. ಈ ಸಂದರ್ಭ ಕಾಲೇಜಿನ ಉಪಪ್ರಾಂಶುಪಾಲರಾದ ಅನ್ನಪೂರ್ಣ ನಾಯಕ್, NSS ಘಟಕದ ಸಂಯೋಜಕರಾದ ಮೀರಾ ಕ್ರಾಸ್ತಾ, ಸಂಧ್ಯಾ ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, V4 News 24/7 ಮಂಗಳೂರು.